हरि ओम गंगाधर परियार आदर्श देव बंदे बोलो श्री रामचंद्र महाराज की, पवन सुत हनुमान की, गंगा माता की, गो माता की, बोलो भारत माता की। नमः पार्वती पते हर हर ಶ್ರೀಮತ್ ಅಶ್ವಮೇಧ ಯಾಗದ ಕೊನೆಯಲ್ಲಿ ಮಹಾತಾಯಿಯಾಗಿರುವ ಸೀತಾ ಲವಕುಶರನ್ನ ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದು ಲವಕುಶರನ್ನ ಶ್ರೀರಾಮಚಂದ್ರನಿಗೆ ಒಪ್ಪಿಸುತ್ತಾರೆ. ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಹೇಳ್ತಾಳವಳು, ನೀವು ಯಾವ ಅಪೇಕ್ಷೆಯಿಂದ ನನ್ನನ್ನು ಮದುವೆಯಾಗಿದ್ದೀರೋ ಅಂತಹ ಪುತ್ರ ಸಂತಾನವನ್ನು ನಿನಗೆ ನಾನು ಕೊಡ್ತಾ ಇದ್ದೇನೆ, ಸ್ವೀಕಾರ ಮಾಡು ಅಂತ ಹೇಳ್ತಾರೆ. ಹೀಗೆ ಸೀತಾದೇವಿ ಹಡೆದು ಅವರಿಗೆ ಬೇಕಾದ ಸಂಸ್ಕಾರವನ್ನು ಕೊಟ್ಟು ಕರೆದುಕೊಂಡು ಬಂದಿರತಕ್ಕಂತಹ ಲವ ಕುಶರನ್ನ ರಾಮಚಂದ್ರನಿಗೆ ಒಪ್ಪಿಸಿದ ಮೇಲೆ ಆ ಲವಕುಶರು ರಾಮಚಂದ್ರನ ಹತ್ತಿರದಲ್ಲಿ ನಿಂತು ತಂದೆಯ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ ಶ್ರದ್ಧಾಭಕ್ತಿಯಿಂದ ನಿಂದಿರಲು ವಾಲ್ಮೀಕಿ ಮಹಾಮುನಿಗಳು ಹೇಳ್ತಾರೆ, ಇವರಿಗೆ ರಾಮಾಯಣದ ಕಥಾನಕವನ್ನ ಪ್ರವಚನವನ್ನ ಅಭ್ಯಾಸ ಮಾಡಿಸಿದ್ದೇನೆ ಹಾಡಿನ ಮುಖಾಂತರ. ಹಾಗಾಗಿ ಲವಕುಶರು ಆ ರಾಮಾಯಣದ ಕಥೆಯನ್ನ ಹಾಡಿನ ಮೂಲಕವಾಗಿ ಈಗ ಪ್ರಪಂಚಕ್ಕೆ ಕೊಡಲಿದ್ದಾರೆ ಅಂತ ತಿಳಿಸ್ತಾರೆ. ರಾಮಾಯಣದಲ್ಲಿ ಬರುವಂತಹ ಕಥಾನಕಗಳಿಗೆ ಸಂಬಂಧಪಟ್ಟಂತಹ ಹಾಡುಗಳು ಇಲ್ಲಿ ಸಿದ್ಧವಾಗಿದೆ. ಈ ವರ್ಷದ ರಾಮಕಥಾ ಕೀರ್ತನಲ್ಲಿ ರಾಮಾಯಣದ ಮಾಸಾಚರಣೆಯ ಕಾರ್ಯಕ್ರಮದಲ್ಲಿ ಮಾಡಿರುವಂತಹ ವಿಶೇಷವಾಗಿರುವಂತಹ ಭಜನೆ ಆರಂಭದಿಂದ ಕೊನೆಯವರೆಗೆ ಓದಿದರೆ, ಅದನ್ನು ಕೇಳಿದರೆ ರಾಮಾಯಣದ ಕಥೆ ಮುಗೀತದೆ. ಅಂತಹ ಆ ಭಜನೆಯ ಹಾಡನ್ನ ಹಾಡ್ತಾ ಭಜನೆಗೆ ತಾಳವನ್ನು ಹಾಕ್ತಾ ಆ ತಾಳಕ್ಕೆ ಕಾಲಿನ ಕುಣಿತವನ್ನು ಜೋಡಿಸಿ ಶರೀರ, ಮನಸ್ಸು, ಬುದ್ಧಿ ಈ ಮೂರನ್ನು ರಾಮನ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡೋಣ. ಪಕ್ಕದಲ್ಲಿ ಕೂತಿರ್ತಕ್ಕಂಥ ಹನುಮಂತ ಸ್ವಾಮಿ, ರಾಮಾಯಣದ ಕಥೆ ಕೇಳುವಾಗ ಹನುಮಂತ ಸ್ವಾಮಿ ಯಾವಾಗಲೂ ಹತ್ತಿರ ಕೂತಿರ್ತಾನೆ ಅಂತ ಅರ್ಥ. ಅಂತಹ ಆ ಹನುಮಂತ ಸ್ವಾಮಿ ನಮ್ಮೆಲ್ಲರ ಒಳಗೆ ಇದ್ದು, ಮುಖ್ಯ ಪ್ರಾಣದೇವರವರು ನಮ್ಮ ಒಳಗೂ ಹೊರಗೂ ಇದ್ದು ನಮ್ಮ ಸಂರಕ್ಷಣೆಯನ್ನು ಮಾಡ್ತಾನೆ. ನೀವು ಕುಣಿತಾ ಇರುವಾಗ ನಿಮ್ಮ ಜೊತೆಯಲ್ಲಿ ಹನುಮಂತನು ಬಂದು ಕುಣಿತಾನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. मनोजवं मारुततुल्यवेगं मनोजवं मारुततुल्यवेगं
जितेन्द्रियं बुद्धिमताय वरिष्ठं वातात्मजं वानरयूतमुख्यं श्रीरामदूतं शरणं प्रपद्ये. ರಾಮಕಥೆ ಇದು ರಾಮಕಥೆ, ರಾಮಕಥೆ ಇದು ರಾಮಕಥೆ, ಪುಣ್ಯಚರಿತೆ ಇದು ರಾಮಕಥೆ. ರಾಮಕಥೆ ಇದು ರಾಮಕಥೆ, ಪುಣ್ಯಚರಿತೆ ಇದು ರಾಮಕಥೆ. ರಾಮಕಥೆ ಇದು ರಾಮಕಥೆ, ಅಯೋಧ್ಯೆಯಲ್ಲಿ ಜನಿಸಿದ ರಾಮನ, ಅಯೋಧ್ಯೆಯಲ್ಲಿ ಜನಿಸಿದ ರಾಮನ, ಅಯೋಧ್ಯೆಯಲ್ಲಿ ಜನಿಸಿದ ರಾಮನ ಪುಣ್ಯಚರಿತೆ ಇದು ರಾಮಕಥೆ, ಪುಣ್ಯಚರಿತೆ ಇದು ರಾಮಕಥೆ. ಅಯೋಧ್ಯೆಯಲ್ಲಿ ಜನಿಸಿದ ರಾಮನ, ಅಯೋಧ್ಯೆಯಲ್ಲಿ ಜನಿಸಿದ ರಾಮನ ಪುಣ್ಯಚರಿತೆ ಇದು ರಾಮಕಥೆ, ಪುಣ್ಯಚರಿತೆ ಇದು ರಾಮಕಥೆ. ರಾಮಕಥೆ ಇದು ರಾಮಕಥೆ, ಪುಣ್ಯಚರಿತೆ ಇದು ರಾಮಕಥೆ. ರಾಮಕಥೆ ಇದು ರಾಮಕಥೆ, ಪುಣ್ಯಚರಿತೆ ಇದು ರಾಮಕಥೆ. बोलो श्री रामचंद्र महाराज की पवन सुंदर हनुमान की कौसल्यात्मज दशरथ सुतना, कौसल्यात्मज दशरथ सुतना, कौसल्यात्मज दशरथ सुतना, कौसल्यात्मज दशरथ सुतना पुण्यचरिते ಇದು ರಾಮಕಥೆ, पुण्यचरिते ಇದು ರಾಮಕಥೆ. ರಾಮಕಥೆ
स्मरणं जय जय राधाकान्त स्मरणं जय जय शङ्खचक्र पीताम्बरधारी नमः पार्वतीपदे हर हर तेजः आरोग्यं देहि मे ಜಗದೀಶ್ವರ. ಮನೆಯಲ್ಲಿ ಧನ ಕನಕ ಪುತ್ರ ಪೌತ್ರ ಎಂಬಿತ್ಯಾದಿ ಅಷ್ಟ ಐಶ್ವರ್ಯಗಳು ತುಂಬಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಶರೀರಕ್ಕೆ ಮನಸ್ಸಿಗೆ ಬುದ್ಧಿಗೆ ಬೇಕಾಗಿರುವಂತಹ ಶಕ್ತಿಯನ್ನು ಕೊಡುವಂಥ ಮುಖ್ಯ ಪ್ರಾಣದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾದುರ್ಗಾ ಸ್ವರೂಪಿಣಿಯಾಗಿರುವಂತಹ ತಾಯಿ ಸೀತಾಮಾತೆಯನ್ನು ಸ್ಮರಣೆ ಮಾಡಿಕೊಳ್ತಾ ಜಗತ್ತಿನ ಜನರಿಗೆಲ್ಲರಿಗೂ ಸುಖವಾಗಲಿ. ದೇಶೋಯಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಳ್ಳೆಯದನ್ನೇ ನೋಡುವಂತೆ ಆಗಲಿ, ಒಳ್ಳೆಯದನ್ನೇ ಕೇಳುವಂತೆ ಆಗಲಿ. ತತ್ಪರಿಣಾಮವಾಗಿ ನಾವೆಲ್ಲರೂ ಕೂಡ ಒಳ್ಳೆಯದನ್ನೇ ಮಾಡುವಂತೆ ಮಾಡು, ಆ ಒಳ್ಳೆಯ ಸತ್ಪ್ರೇರಣೆಯನ್ನು ಕೊಡು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ. ಓಂ ಶಾಂತಿ ಶಾಂತಿ ಶಾಂತಿ. पवन सुत हनुमान की, गंगा माता की, गो माता की, सीता माता की, बोलो भारत माता की.
3 ತಿಂಗಳುಗಳ ಕಾಲ ನಿರಂತರವಾಗಿ ಮನೆಗಳಲ್ಲಿ ರಾಮಾಯಣದ ಕಥಾನಕವನ್ನು ಹರಿಕಥೆಯ ಮುಖಾಂತರವಾಗಿ ತಿಳಿಸಲಾಗಿತ್ತು. ಪುತ್ರಕಾಮೇಷ್ಟಿಯಿಂದ ಹಿಡಿದು ರಾಮ ನಿಯಾದವರಿಗೆ ಮಾಡಿರುವಂತಹ ಕಥಾನಕವನ್ನು ಆಲಿಸಿರುವಂತಹ ಜನರಲ್ಲಿ ಅದ್ಭುತವಾಗಿರುವಂತಹ ಬದಲಾವಣೆ ಆಗಿದೆ. ಇನ್ನು ಅದಕ್ಕಿಂತ ಹೆಚ್ಚಿನ ಬದಲಾವಣೆ ಆಗಿ ತನ್ಮೂಲಕವಾಗಿ ಸಂಘಟನೆ ಸುಲಭವಾಗಿ ಸಂಸ್ಕಾರಯುಕ್ತವಾದಂತಹ ಜೀವನ ನಡೆಸುವಂತೆ, ಸಾಮರಸ್ಯದ ಜೀವನವನ್ನು ನಡೆಸುವಂತೆ ಆ ಬೃಹತ್ ಅನುಗ್ರಹ ಆಗಬೇಕು. ಕಳೆದ 3 ವರ್ಷದಿಂದ ನಿರಂತರವಾಗಿ 1 ತಿಂಗಳ ಕಾರ್ಯಕ್ರಮ ನಡೆದಿದ್ದಾರೆ. ಆ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿದ್ದ ಒಂದು ಆಸೆ ನಮಗೆ ಯಾರಿಗೆ ಮನೆಯಿಂದ ಅವರಿಗೆ ಮನೆಯನ್ನು ಕಟ್ಟಿಕೊಡುವಂತಹ ಒಂದು ಕೆಲಸ ಆಗಬೇಕು. ವಿದ್ಯಾಭ್ಯಾಸದಲ್ಲಿ ಕಷ್ಟಪಡ್ತಾ ಇರ್ತಕ್ಕಂಥ ಆರ್ಥಿಕವಾಗಿ ಸವಾಲುಗಳಿರ್ತಕ್ಕಂಥ ಎಷ್ಟೋ ಮನೆಗಳಿದ್ದಾರೆ. ಅವರಿಗೆ ಆರ್ಥಿಕ ನೆರವನ್ನು ನಿರ್ವಹಿಸುವ ಕೆಲಸ ಆಗಬೇಕು. ಜೊತೆಯಲ್ಲಿ ಆಹಾರ, ಆರೋಗ್ಯ ಈ 4 ವಿಷಯಕ್ಕೆ ಸಂಬಂಧಪಟ್ಟು ಕೆಲಸ ಮಾಡಬೇಕು ಎಂದು ಯೋಚನೆ ಮಾಡಿದೆ. ಈಗಿರ್ತಕ್ಕಂತಹ ರಾಮಾಯಣ ಮಾತಾಡಿನ ಸಮಿತಿಯ ಕಡೆಯಿಂದ ಇದಕ್ಕೊಂದು ವ್ಯವಸ್ಥೆಯನ್ನು ಮಾಡಬೇಕು ಎಂದು ಯೋಚನೆ ಮಾಡಿದೆ. ಅದಕ್ಕೆ ಮೊಬೈಲ್ನಲ್ಲಿ ಇರ್ತಕ್ಕಂತಹ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಲಾಗಿದೆ. ಹಾಗೆ ಯಾರ್ಯಾರಿಗೆ ಅದಕ್ಕೆ ಸೇರಿಕೊಳ್ಳಬೇಕು ಅಂತ ಆಸೆ ಇದೆ ಅವರಿಗೂ ಕೂಡ ಅದಕ್ಕೆ ತನ್ನ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ತನ್ಮೂಲಕವಾಗಿ ಆ ದುರ್ಗಿತ ಜನರ ಕಣ್ಣೀರಿಸುವಂತಹ ಪರಿಸ್ಥಿತಿ ಆಗಲು ಭಾಗಿಯಾಗಬೇಕು. ಅದಕ್ಕೆ ದೇವತಾನುಗ್ರಹ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ನೀವೆಲ್ಲರಿಗೂ ಕೂಡ ಭಗವಂತನು ಆಯುರಾರೋಗ್ಯ ಸುಖ ಸಂಪತ್ತನ್ನು ಅನುಗ್ರಹಿಸಲಿ. 1 ತಿಂಗಳ ಕಾಲ ಮಾಡಿರ್ತಕ್ಕಂತಹ ರಾಮಾಯಣದ ಕಥೆಯ ಪುಣ್ಯ ವಿಶೇಷತೆ ಏನಿದೆಯೋ ಅದೆಲ್ಲೂ ಕೂಡ ಇಲ್ಲಿ ಸೇರಿರುವಂತಹ ಸಮಸ್ತ ಜನರಿಗೂ ಕೂಡ ಆ ಶ್ರೀರಾಮಚಂದ್ರ ದೇವ ಪರಿವಾರ ದೇವತೆಗಳು ಅನುಗ್ರಹಿಸ್ತಾನದಲ್ಲಿ ಅನುಗ್ರಹಿಸಲಿ. ನಮ್ಮಲ್ಲಿ ಧನ, ಕನಕ, ಪುತ್ರ, ಪೌತ್ರ ಎಂದಿತ್ಯಾದಿ ಐಶ್ವರ್ಯಗಳೊಂದಿಗೆ ಶರೀರಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಬೇಕಾಗುವ ವಿಶೇಷ ಶಕ್ತಿಯನ್ನು ಶ್ರೀರಾಮಚಂದ್ರ ಪರಿವಾರ ದೇವತೆಗಳು ಅನುಗ್ರಹಿಸಲಿ ಎಂಬುದಾಗಿ ನಾವು ನಂಬಿಕೊಂಡು ಬಂದಿರ್ತಕ್ಕಂತಹ ಗುರು ಹಿರಿಯರು, ಸ್ಥಳದೇವರಲ್ಲಿಯೂ, ಇಷ್ಟದೇವರಲ್ಲಿಯೂ, ಕುಲದೇವರಲ್ಲಿಯೂ ಮಾಡಿಕೊಳ್ಳುವಂತಹ ಮಹಾಪ್ರಾರ್ಥನೆ. ಓಂ ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಹಾಪ್ರಾರ್ಥನಾಂ ಸಮರ್ಪಯಾಮಿ. ತಾವು ಆ ಮಂತ್ರಾಕ್ಷತೆಯನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ನಿಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ, ನಾನಾಗಲೇ ಒಂದು ವಿಷಯವನ್ನು ಹೇಳಿದೆ. ಮುಂದೆ 4 ಕೆಲಸಗಳು. ಒಂದು ಅನಾಥರಿಗೆ ಮನೆ, ವಿದ್ಯಾಭ್ಯಾಸ ಇಲ್ಲದವರಿಗೆ ವಿದ್ಯಾಭ್ಯಾಸ, 3ನೇದು ಆರೋಗ್ಯ, 4ನೇದು ಯಾರಿಗೆ ಊಟ ಮಾಡಲಿಕ್ಕೆ ಮನೆಯಲ್ಲಿ ವ್ಯವಸ್ಥೆ ಇಲ್ವೋ ಅವರಿಗೆ ಊಟ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ವಾಟ್ಸಪ್ ಗ್ರೂಪಿನ ಮುಖಾಂತರವಾಗಿ